ಹೊಟ್ಟೆಯಲ್ಲ ಜಿಯೋ ಏನು ವಿಪರೀತ ಏನು ಹೊಗಿನ ಜಲಗದ ಪವನದಿಯೇ ರೂಪವತಿ ನಿನಗೆ ಯೋಗ್ಯವಳು. ಆ ಕಾರಣದಿಂದ ಸಂಧಾನದ ಮುಖೇನ ಕರೆತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸುಗ್ರೀವನ ಸಂಧಾನವನ್ನು ಬರೆದು ಆ ಬಳಿಕ ಸಂಗ್ರಾಮವನ್ನು ಬಯಸಿದ್ದಾರೆ. ಯಾರನ್ನು ಕಳುಹಿಸಿರಿ? ಧೂಮ್ರಾಕ್ಷನನ್ನು ಕಳುಹಿಸಿದೆ. ಏನಾಯಿತು? ಸುಟ್ಟುರಿದ್ದಾರೆ ಧೂಮ್ರಾಕ್ಷನನ್ನು. ಬಳಿಕ ಚಂಡಮುಂಡರನ್ನು ಕಳುಹಿಸಿದೆ. ಏನು ಮಾಡಿದರು? ಚಂಡಮುಂಡರ ಶಿರವನ್ನು ಕರೆದು ಚಂಡಾಡಿದ್ದಾರೆ. ಹಾಗಾದ್ರೆ ನಮ್ಮ ಮುಂದಿನ ಆಟಕ್ಕೆ ಇನ್ನು ಚಂಡಮುಂಡರಿಲ್ಲ. ನಮ್ಮವರು ಅಳಿವಾಗುತ್ತಾ ಇದೆ. ಆ ಕಾರಣದಿಂದ ನಾನು ಹೊರಟು ನಿಂತವರಿದ್ದೇನೆ. ನೀನು ಯಾಕೆ ಒಂದೇ ಒಂದು ಮಾತು ಪ್ರಭು. ಹೌದಾ? ಕೇಳಲ್ಲ ಮಾತ ಪರವನಿತೆಯ ಬಯಕೆ ಆತಿಗೆ ದೈತ್ಯನಾಥ ಕತ್ತಲೆ ಎಲ್ಲಿರ್ತದೆ ಕೇಳಿದ್ರೆ ಬೆಳಕಿನಡಿಯಲ್ಲೇ ಇರ್ತದೆ ಪ್ರಭು. ಈ ಲೋಕದಲ್ಲಿ ತಪ್ಪು ಮಾಡುವವರು ಯಾರು ಕೇಳಿದ್ರೆ ಚೆನ್ನಾಗಿ ತಿಳಿದವರು. ಯೋಚನೆ ಮಾಡು. ಏನು ಚಂಡಮುಂಡರು ಹೇಳಿದ್ರು? ಪ್ರಾಯ ಸಮರ್ಥೆಯಾದಂತಹ ಹೆಣ್ಣೊಬ್ಬಳು ನಿನ್ನ ಜೀವನಯಾನಕ್ಕೆ ಯೋಗ್ಯತೆ ಉಳ್ಳವಳು ಅಂತ ಹೇಳಿದ್ರು. ಪ್ರಭು ಏನು ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಸಾಗಿಸುತ್ತಿರುವ ಚಂಡಮುಂಡರ ಹೆಣ್ಣಿನ ಬಗ್ಗೆ ಹೇಳಲಿಕ್ಕೆ ಅವರಾಡಿದಂತಹ ಕೊಂಡೆಯ ನುಡಿಗಳಿಗೆ ನೀ ಮರುಳಾದೆ. ಕಾಮಿನಿಯನ್ನು ಕಾಣಲಿಲ್ಲ ನೀನು. ತೀರ್ಮಾನ ಮಾಡಿಬಿಟ್ಟೆ ಅವಳು ಬೇಕು ಅಂತ. ಅವಳು 16 ವರ್ಷದ ಹೆಣ್ಣು ಬಂದ ಸುದ್ದಿ ಪ್ರಕಾರ. ಹಾಗೆ ನಿನಗೆ 1/2 ಕೋಟಿ ಆಯುಷ್ಯದ ಹತ್ತಿರ ಆಯ್ತು ಪ್ರಭು. ಇಷ್ಟರವರೆಗೆ ಮದುವೆಯಾಗದೆ ಜೀವನವನ್ನು ರಕ್ಕಸ ಕುಲದ ಏಳಿಗೆಗಾಗಿ ಮುಡಿಪಾಗಿಟ್ಟವ ನೀನು. ನಿನ್ನ ತಾಯಿಯಾದಂತಹ ಧನುದೇವಿ ನಿನ್ನನ್ನು ಪಡೆಯುವ ಪೂರ್ವದಲ್ಲಿ ರಕ್ಕಸ ಸಮೂಹಕ್ಕೆ ಮಹತ್ತರವಾದಂತಹ ಒಂದು ಶಕ್ತಿ ಬೇಕು ಎನ್ನುವುದಕ್ಕಾಗಿ ಹರಿಕೆ ಹೊತ್ತು ಹಾರೈಕೆ ಮಾಡಿ ಪಡೆದಳಂತೆ. ಅಂತಹ ಧನುಜ ಕುಲ ತಿಲಕನಾದ ನೀನು ಕೇವಲ ಶಂಭ ಎನ್ನುವಂತಹ ವ್ಯಕ್ತಿತ್ವಕ್ಕೆ ಮಾತ್ರವೇ ಮೀಸಲಲ್ಲ. ಶಂಭು ಸಮಾನನಾದಂತಹ ಒಂದು ವಿಕ್ರಮವನ್ನು ತೋರಿಸಿ ರಕ್ಕಸ ಕುಲ ಸಮೂಹದಲ್ಲಿ ಮಹಾನ್ ಶಕ್ತಿಯಾಗಿ ವಿಜೃಂಭಿಸಿದವ. ಕಾಮನನ್ನೇ ತನ್ನ ಹಣೆಯ ಕಣ್ಣಿನಿಂದ ಸುಟ್ಟು ಹಾಕಿದ ಈಶ್ವರನಿಗಿಂತಲೂ ಒಂದು ಹೆಜ್ಜೆ ಮೇಲೆ ನೀನು ಅಂತಾದ್ರೆ ಕಾಮನ ಶರಾಘಾತಕ್ಕೆ ಒಳಗಾದೆಯಾ? ಏರು ಯೌವನದ ಪ್ರಾಯದಲ್ಲಿ
ನಿನ್ನ ಜೀವನವನ್ನು ನಿರ್ಲಕ್ಷ್ಯ ಮಾಡಿ ನಿನ್ನ ಸುಖವನ್ನು ಬದಿಗೊತ್ತಿ ಬಾಕಿದ್ದವರ ಶ್ರೇಯಸ್ಸಿಗೆ ಬೇಕಾಗಿ ಕಾಲದ ಗರ್ಭದಲ್ಲಿ ಕನಕ ಗರ್ಭನನ್ನು ಮೆಚ್ಚಿಸಿ ಅಮೋಘವಾದಂತಹ ವರವನ್ನು ಪಡೆಯುವಲ್ಲಿ ನಿನ್ನ ಬದುಕನ್ನು ಕೊರಡಾಗಿ ಸವೆಸಿದವ ಪ್ರಭು. ಈ ಕಾಲಕ್ಕೆ ನಿನಗೆ ಕಾಮನ ಬಾಧೆಯ ಇದೆಲ್ಲ ಸರಿ ಅಂತ ಕಾಣುತ್ತದ? ನಿನಗೆ ವಿವೇಕಿಯಾಗು, ಜ್ಞಾನಿಯಾಗು ಪ್ರಭು. ರಕ್ತಬೀಜ ಶುಂಭನ ಪರಾಕ್ರಮದ ಮೇಲೆ ಸಂಖ್ಯೆ ನಿನಗೆ ಅದಲ್ಲ, ನಾನು ಏರಿದ ಎತ್ತರ, ಗಳಿಸಿದ ಕೀರ್ತಿ, ಮಾಡಿದ ಸಾಧನೆ ಇದನ್ನು ತಿಳಿಯುವುದಕ್ಕಾಗಿ ಕಳುಹಿಸಿದ್ದೇನೆ ಧೂಮ್ರಾಕ್ಷ ಬಲವಲ್ಲಿ. ಒಂದು ನಾಲಿಗೆ ಸಾಲದ ಪ್ರಭು. ಯಾಕೆ? ಕಡೆಯ ದಿಕ್ಕಿನ ಒಡೆಯರಾದ ಶಿವನನ್ನಾದರೂ ಹಿಡಿದು ಕೇಳವಲ್ಲಂತಹ ಒಬ್ಬ ವಿಕ್ರಮಿ. ಅಂತಹ ಧೂಮ್ರನೇತ್ರ ಆ ಹೆಣ್ಣಿನ ಬಳಿ ಸಾರಿದ. ಅವಳಲ್ಲಿ ಯುದ್ಧವನ್ನು ಹೂಡ್ಲಿಲ್ಲವಂತೆ. ಕೇವಲಪ್ಪ ಅಂತ ಕರೆದಾಕ್ಷಣ ಅವಳೊಂದು ಹೂಂಕಾರ ಮಾಡಿದಳಂತೆ. ಅವಳ ಹಣೆಯ ಕಣ್ಣಿನಿಂದ ಹೊರಟಿರುವಂತಹ ಬೆಂಕಿಯ ಕಿಡಿ ನಿನ್ನ ಸೇನಾಧ್ಯಕ್ಷರಾದಂತಹ ಧೂಮ್ರಲೋಚನನ್ನು ಹಿಡಿ ಪೂಜೆ ಮಾಡಿತು ಅಂತ ನಾವು ಸುದ್ದಿ ಕೇಳಿದ್ದೇವೆ. ಅವಳ ಕಣ್ಣನ್ನು ಕಂಡು ಕಾಮಾತುರನಾಗಿ ಪ್ರೇಮವನ್ನು ಹುಡುಕಿ ನೀ ಹೊರಟಿದ್ಯೋ ಅಂತವಳ ಕಣ್ಣಿನಿಂದ ಹೊರಡುವಂತಹ ಬೆಂಕಿಯ ಕಿಡಿಗೆ ನಿನ್ನ ಒಂದು ಭಾಗ ಸುಟ್ಟು ಹೋಗ್ತದೆ ಪ್ರಭು. ಅಖಂಡ ವಿಕ್ರಮಿಗಳಾಗಿರುವಂತಹ ಗಂಡುಗಲಿ ಚಂಡಮುಂಡರು ಏನು ನಿನಗೆ ಗೊತ್ತಿದೆ. ನೀನು ದೇವಸಿಂಹಾಸನವನ್ನು ಅಡರಿ ಕುಳಿತ ಹೊತ್ತಿನಲ್ಲಿ ನಿನ್ನನ್ನಾದರೂ ಪಂಥಾಹ್ವಾನದ ಮೂಲಕವಾಗಿ ಯುದ್ಧಕ್ಕೆ ಕರೆದವರು ಚಂಡಮುಂಡರು. ನಾರದರು ಹೇಳಿದ ಮೇಲೆ ಅರ್ಧಾಸನವನ್ನು ಕೊಟ್ಟು ತಮ್ಮಂದಿರುವಂತ ಬಿಗಿದಪ್ಪಿ ಸತ್ಯೋತ್ಸಾಹವನ್ನಿತ್ತು ಅವರನ್ನು ಜಗತ್ತಿನ ಉದ್ದಗಲಕ್ಕೂ ನೀ ಬಿಟ್ಟವ ನಿನ್ನ ಆಡುಗಳಾಗಿ. ಅಂತವರನ್ನು ಬ್ರಹ್ಮಚರ್ಯ ಕೆಳದೆ ವಿನಃ ವಧಿಸುವುದಕ್ಕೆ ಕೊಲ್ಲುವುದಕ್ಕೆ ಯಾರಿಗಾದರೂ ಸಾಧ್ಯವೇ? ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದಳಂತೆ ಚಂಡಿಕೆಯಾಗಿ. ಹಾಗಾದ್ರೆ ಇದರ ಅರ್ಥ ಏನು? ಮಾನಸಿಕವಾದಂತಹ ಸ್ಕಾಲಿತ್ಯಕ್ಕೆ ನೋಟದಿಕ್ಷೇಪದ ಮೂಲಕವಾಗಿ ಮತ್ತೊಬ್ಬರ ಅಂತರಂಗದಲ್ಲಿ ಕಾಮದ ಬೀಜವನ್ನು ಬಿತ್ತಿ ಅವರ ನಿಷ್ಠೆಯನ್ನು ಕೆಡಿಸಬಲ್ಲಂತಹ ಒಂದು ಕಣ್ಣೋಟ ಆ ಹೆಣ್ಣಿಗಿದೆ ಅಂತ ಸ್ಪಷ್ಟ. ಸುಗ್ರೀವ ನಿನ್ನವ ಹೋಗುವಾಗ ನಿನ್ನ ದೂತನಾಗಿಯೇ ಹೋದ. ಅಲ್ಲಿ ಸತ್ತನಂತೆ, ಮತ್ತೊಮ್ಮೆ ಬದುಕಿದ. ಪಾಪ ಈಗ ಅವನ ಸ್ಥಿತಿಯನ್ನು ನೋಡಿದ್ರೆ ದೇವರೇ ಗತಿ. ಕೆಲವು ಸಲ ಮೈಯಲ್ಲಿ ಬಟ್ಟೆ ಉಂಟಾ ಇಲ್ವೋ ಅಂತಲೂ ಅವನಿಗೆ ಗೊತ್ತಾಗುವುದಿಲ್ಲ. ಹುಚ್ಚರ ಹಾಗೆ ಅಲ್ಲಿ ಇಲ್ಲಿ ತಿರುಗುತ್ತಾ ಇದ್ದಾನೆ. ಭಜನೆ ಬಿಟ್ರೆ ಬೇರೆ ಎಂಥದ್ದೂ ಇಲ್ಲ. ದೇವಿ ದಾಸನಾಗಿ ಪರಿವರ್ತಿತರಾಗಿದ್ದಾರೆ. ನೀನವನನ್ನು ಹುಚ್ಚರ ಪಟ್ಟಕ್ಕೆ ಕಟ್ಟಿಬಿಟ್ಟೆ ಪ್ರಭು. ಯೋಚಿಸು, ಕೆಟ್ಟ ಗಿಡವನ್ನಾದರೂ ನೆಟ್ಟ ಕೈಯಲ್ಲಿ ಕೀಳಬಾರದು ಪ್ರಭು. ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೋದ್ರೆ ಮತ್ತೆ ಶೇಷವು ಉಳಿಯುವುದಿಲ್ಲ. ಮಣದಲ್ಲಿ ನಾವು ಎಣ್ಣೆಯನ್ನು ಹೊಯ್ದೆವು ಅಂತಾದ್ರೆ ನಮಗೇನು ಲಾಭ ಉಂಟು? ನಿನ್ನದ್ದು ನೀನು ಬೆಳೆಸಿದ್ದು ನೀನು ಉಳಿಸಿದ್ದು ಪ್ರಭು. ನಮ್ಮ ಸೇವೆ ನಮ್ಮ ಸಭೆ ಹೇಗಿತ್ತು ಪ್ರಭು? ಈಗ ಎಲ್ಲ ಕೆಂಪು ಕೆಂಪು ಕಾಣುತ್ತದೆ. ಆಸನ ಬಿಟ್ರೆ ತಲೆ ಬಹಳ ಕಡಿಮೆ ಕಾಣ್ತದೆ. ನಿನ್ನ ದುರ್ಬುದ್ಧಿಯಿಂದಾಗಿ ನಿನ್ನ ಅಜ್ಞಾನವರ್ತಿಗಳಾಗಿ ಹೋದವರು ಯಾರು ಬರ್ತಾ ಇಲ್ಲ. ಕದಂಬ ಕಾಂತಾರ ಎನ್ನುವ ದಡದಲ್ಲಿ ಮಹಾಶೋಡಿತಾಪುರ ಎನ್ನುವಂತಹ ಕಡಲಾಳದಲ್ಲಿ ಹುದುಗಿರುವಂತಹ ಮತ್ಸ್ಯಗಳನ್ನು ತನ್ನ ರೂಪ ಎನ್ನುವಂತಹ ಗಾಳಕ್ಕೆ ಸಿಲುಕಿಸಿ ಎಳೆದು ಸೆಳೆದು ತನ್ನ ಕಾಲ್ಬುಡದಲ್ಲಿ ಮಾರಣ ಹೋಮವನ್ನು ಮಾಡ್ತಾ ಇದ್ದಾಳೆ. ಯಮನಿಗೆ ಯಾಕೆ ಒಪ್ಪಿಸ್ತಿ ಪ್ರಭು? ಇದ್ದವರಾದರೂ ಉಳಿಲಿದ್ದೀಯಾ? ಎಷ್ಟಾದ್ರೂ ತರುಣಿ ಅಲ್ವೇನು? ಅಲ್ಲ, ತರುಣಿಯಲ್ಲ ಅವಳ ಆದಿಮಾಯೆಯೇ
ಪೊರೆಯೇ ಗೋಚರಿಸುವಳು ದೊರೆಯೇ ಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ ಗೋಚರಿಸುವ ದೊರೆಯೇ ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ ತರುಣಿಯಲ್ಲವಳು ಆದಿವಾ ಮತ್ತೊಮ್ಮೆ ಮಗದೊಮ್ಮೆ ಪದಮೂಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನೀನು ವಿವೇಕಿಯಾಗುವಂತ ಕೇಳುವುದರ ಜೊತೆಯಲ್ಲಿ ಅವಳು ಹೆಣ್ಣಲ್ಲ ಪ್ರಭು, ಮತ್ತೆ ಹೆಣ್ಣೇ ಹೌದು ಅಂತ ಇದ್ರೆ ನಮ್ಮ ಕೂಗಣತೆಯ ದೂರದಲ್ಲಿರುವಂತಹ ಕದಮ್ಮ ಕಾಂತಾರದಲ್ಲಿ ನಿಲ್ಲುತ್ತಿದ್ದಾಳೆ. ರಕ್ಕಸರಾರ್ಭಟೆ ಕೇಳಿದರೆ ಎಂತಹ ಹೆಣ್ಮಕ್ಕಳ ಎದೆಯಾದರೂ ಬಿರಿಬೇಕು ಅಂತಲ್ಲಿ ಇಷ್ಟು ಕಾಲದಿಂದ ನಿಂತು ನಿರ್ಭಿಡೆಯಾಗಿ ನಿರ್ಭೀತಿಯಿಂದ ನಿನ್ನ ಬಲಗಳನ್ನೆಲ್ಲ ಕೊಚ್ಚುತ್ತಾ ಇದ್ದಾಳೆ ಅಂತಾದ್ರೆ ಅಭೂತಪೂರ್ವವಾದಂತಹ ಶಕ್ತಿಯೊಂದು ಅವಳಲ್ಲಿ ಅಡಕವಾಗಿದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದ್ರೆ ಅವಳು ಯಾರು? ತ್ರಿದಶರನ್ನು ಕೊರೆಯುವುದಕ್ಕೆ, ದೈತ್ಯರನ್ನು ಸಂವಹಿಸುವುದಕ್ಕೆ ಇಳಿದು ಬಂದಂತಹ ಮಹಾಶಕ್ತಿ ಪ್ರಭು. ಯಾಕೆ ಬಂದಳು? ದೈತ್ಯರಲ್ಲಿ ಏನು ಅವಳಿಗೆ ಮತ್ಸರ ಇಲ್ಲ ಜೀಯ. ದೈತ್ಯರು ದೇವತೆಗಳು ಎನ್ನುವಂತಹ ಮಾತ್ಸರ್ಯದಿಂದ ಒಂದು ಪಕ್ಷವನ್ನು ವಹಿಸಿ ಅವಳು ಬಂದವಳಲ್ಲ. ಅನ್ಯಾಯ ಅನಾಚಾರ ಧರ್ಮ ಅಕೃತ್ಯಗಳು ನಮ್ಮಿಂದ ಆಗುತ್ತಾ ಇದೆ. ಭೂದೇವಿ ಕಣ್ಣೀರಿಳಿಸ್ತಾ ಇದ್ದಾಳೆ. ಸಾಧು ಸಜ್ಜನರ ದುಃಖವನ್ನು ಬಗೆಹರಿಸುವುದಕ್ಕಾಗಿ ಜಗದಂಬಿಕೆಯಾದಂತಹ ಓಂಕಾರಾಕ್ಷರ ಪ್ರತಿಪಾದಿತವಾದ ಶುದ್ಧ ಬ್ರಹ್ಮವೇ ಚಿಕ್ ಶಕ್ತಿಯೇ ಈ ತರನಾದಂತಹ ಒಂದು ರೂಪಧಾರಣೆಯಿಂದ ಬಂದಿದೆ. ಕಾಣುವವರ ಕಣ್ಣಿಗೆ ಹೆಣ್ಣಾಗಿ ಕಂಡಿದ್ದಾಳೆ. ಆದ್ರೆ ಹೆಣ್ಣಲ್ಲ ಪ್ರಭು, ಅವನು ಅಲ್ಲ ಅವಳು ಅಲ್ಲ, ಅದು ಈ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬಲ್ಲಂತಹ ಮೂರು ಮೂರ್ತಿಗಳಿಗಾದರೂ ಜನ್ಮಸ್ಥಾನ ಎಲ್ಲಿಂದ ಬಂತೋ ಅಂತಹ ಜನನೇ ತಾನಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಈ ತೆರನಾಗಿ ಕಾಣಿಸಿಕೊಂಡಿದ್ದಾಳೆ ಜಿಯ. ನೀ ಆಲೋಚನೆ ಮಾಡು. ನೀನು ಪಡೆದಿರುವಂತಹ ವರದ ಬಗ್ಗೆ ವಿವೇಕಿಯಾಗು ಜಿಯ. ಕನ್ಯಾ ಜೀವಕೋಶ ಸಮುದ್ಭವೆಯೊಬ್ಬಳು ಕಾಣಿಸಿಕೊಂಡಾಗ ಅವಳಲ್ಲಿ ಕಾಮ ಸಂಬಂಧವಾದಂತಹ ಯುದ್ಧ ಘಟಿಸಿತು ಅಂತಾದ್ರೆ ನಿನಗೆ ಮರಣ ಬಂದರೂ ಬರಬಹುದು ಅಂತ ವಿಧಿಯುತ್ತಿರುವಂತಹ ವರ ಪ್ರಭಾವ. ಕನ್ಯಾ ಜೀವಕೋಶ ಸಮುದ್ಭವೇ, ಅವಳ ಹೆಸರೇ ಕೌಶಿಕೆ ಅಂತ. ಪಾರ್ವತೀ ದೇವಿಯ ಶರೀರ ಮಾತ್ರದಿಂದ ಕೋಶವೊಂದು ವಿಭಜನೆಯಾಗಿ ಇಂತಹ ಹೆಸರನ್ನಿರಿಸಿ ಬಂದಿದೆಯಂತೆ. ಅವಳಲ್ಲಿ ಕಾಮ ಸಂಬಂಧವಾದಂತಹ ಯುದ್ಧವನ್ನು ನೀನು ತೊಡಗಿ ಆಗಿದೆ ಪ್ರಭು. ಮರಣ ಗಂಟೆ ಕೇಳ್ತಾ ಉಂಟು. ನಮ್ಮವರ ವಧೆಗಾಗಿ ಬಂದಿದ್ದಾಳೆ. ಆದದ್ದರಿಂದ ಪ್ರಭು ವಿವೇಕಿಯಾಗು ಜಿಯ, ಕರ್ತನೆ. ರಕ್ತಬೀಜ, ಕೊನೆಯದಾಗಿ ಒಂದು ಅಭಿಪ್ರಾಯ ಕೇಳ್ತೇನೆ. ಹೇಗೆ? ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಬಿಡು ಬಿಡು ಮನದ ಮೂರ್ಖನೆಯ ಜಗದೊಡದಿ ತರಣಗೆ ಭಕ್ತಿಗಿಲ್ದಲ್ಲಿ ಪೊಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದು ಸುಖವನ್ನು ಬಾಳುತ್ತಿರುತ್ತಲಿ ನುಡಿಯ ನೀತಿಯನು ಖಾಗಳು ಚೆನ್ನಾಗಿ ಅರ್ಥ ಆಗುವುದಿಲ್ವೋ ಅವನನ್ನು ಹಿಂದಿನವರೆಲ್ಲ ಮೂರ್ಖ ಅಂತ ಹೇಳ್ತಾರೆ ಪ್ರಭು. ಬೇಡ ಜಿಯ, ದೊಡ್ಡವರನ್ನು ಕಾಡುವಾಗ ತಲೆಬಾಗುವಂತಹ ಸ್ವಭಾವ ನಮಗೆ ಇಲ್ಲದೆ ಇರ್ತಿದ್ರೆ ಹುಟ್ಟಿನಲ್ಲೇ ಸಂಪಾದಿಸಿ ಬಂದದ್ದು ಸಾಕು ಅಂತ ಸುಮ್ಮನೆ ನಾವು ಇರಬಹುದಿತ್ತು. ಬ್ರಹ್ಮನನ್ನು ಈಶ್ವರನನ್ನು ಮೆಚ್ಚಿಸುವುದರ ಮೂಲಕವಾಗಿ ಕಾಯಕ್ಕೆ ಅಷ್ಟೋ ಇಷ್ಟೋ ವರವನ್ನು ಸಂಪಾದಿಸ್ತೇವೆ ಅಂತಾದ್ರೆ ಕೊಡುವವರು ದೊಡ್ಡವರು, ಪಡೆಯುವವರು ಸಣ್ಣವರು ಅಂತ ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರಿಗೆ ತೋರಿಸಿ ಆಗಿದೆ. ಜಗದಂಬಿಕೆ ಮೂರು ಮೂರ್ತಿಗಳಿಗಾದರೂ ತಾಯಿಯ ಸ್ಥಾನದಲ್ಲಿರುವವರು, ಅವಳನ್ನು ಕೆಣಕುವುದು ಬೇಡ ಜಿಯ. ಜಡಜ ಪೀಠ ಕೊಟ್ಟಿರುವಂತಹ ವರಪ್ರಭಾವದಿಂದ ರಾತ್ರಿಯಲ್ಲಿ ಸುಖವಾಗಿ ಆಡುವುದಕ್ಕೆ, ಬಾಳುವುದಕ್ಕೆ, ಸೌಖ್ಯದಿಂದ ಬೆರೆಯುವುದಕ್ಕೆ ನಮಗೆ ವಿಪುಲವಾದಂತಹ ಅವಕಾಶ ಇದೆ. ಕದಂಬ ವರದನೆ ಕಾಣಿಸಿಕೊಂಡಿರುವಂತಹ ಶ್ರೀದೇವಿಯಲ್ಲಿ ಬೇಡ, ನಮ್ಮ ಕಾಮದಾಟ ಸಲ್ಲದು, ಅವಳ ಕಾಲು ಹಿಡಿಯುವ
ಉಡಪ್ಪಣೆ. ರಣಕ್ಷೇತ್ರಕ್ಕೆ ಹೋಗೋಣ. ಕಲಿರತ್ತ ಬೀಜನು ಗಾಢ ಗರುವಲಿ ಕುಳಿತ ಶಿವೆಯನ ನೋಡಿದನು ಮಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿ ತಾಳ್ಪೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿ ತಾಳ್ಪೆ ಮಾಡಲಿಲ್ಲ ಕಟ ಶುಂಭನ ಕೂಡಿ ಭಾಷೆಯ ಒರಿದು ಬಂದಿಗೆ ಮಾಡಲೇನಿಲ್ಲ ಕಟ ಶುಂಭನ ಕೂಡೆ ಭಾಷೆಯ ಒರಿದು ಬಂದಿಗೆ ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆನೆನು ನೋಡಿದನು ಪಾಡಿದನು ನೋಡಿದನು ನೋಡಿದನು ಮರೆತೆ. ಭಕ್ತಿಯ ರಸದಿಂದ ಹೃದಯದ ಬಾಂಡ ತುಂಬಿ ತುಳುಕುತ್ತಾ ಇದೆ. ನನ್ನ ಬದುಕು ಸುದೀರ್ಘವಾಗಿ ಸಾಗಿ ಬಂದದ್ದು ಯಾಕೆ ಕೇಳಿದ್ರೆ, ಇಂತಹ ಒಂದು ಭವ್ಯತೆಯನ್ನು ದಿವ್ಯತೆಯನ್ನು ಕಣ್ಣಿನಿಂದ ಕಾಣುವ ಯೋಗವುಂಟು ನನಗೆ ಎನ್ನುವುದರಿಂದ ನಾ ಬದುಕಿದ್ದೇನೋ ಏನೋ ಗೊತ್ತಿಲ್ಲ. ತದೇಜತಿ ತನ್ನೈಜತಿ ತದ್ದೂರೆ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾಸ್ಯವಾಯಿ ಹತಃ. ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ಎಲ್ಲವನ್ನೂ ಏರಿ ಮೀರಿ ತನ್ನನ್ನು ನಿಯಂತ್ರಿಸುವುದಕ್ಕೆ ಮತ್ತೊಂದಿಲ್ಲ ಎನ್ನುವಂತಹ ಒಂದು ದಿವ್ಯತೆಯನ್ನಿಲ್ಲಿ ಮೆರೆಯುತ್ತಾ ಇದ್ದಾಳೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ತಟ್ಟೆಯಿಂದ ಸುಪ್ರಕಾಶವಾದಂತಹ ಸತ್ಯ ಎನ್ನುವ ಬೆಳಕು ಮುಚ್ಚಲ್ಪಟ್ಟಿದೆ ಅಂತ ನಾವು ಕೇಳಿದ್ದೇವೆ. ಅದೇ ಇಲ್ಲಿ ಕಾಣಿಸ್ತಾ ಇರುವುದು. ಕೋಟಿ ಕೋಟಿ ಸೂರ್ಯರು ಉದಯಿಸಿದ್ದಾರೆ. ಆ ಬೆಳಕಿನಲ್ಲಿ ಹೇಗಪ್ಪ ನಾವು ಸುಟ್ಟು ಹೋಗ್ಲಿಕ್ಕಿಲ್ವೇ? ಅಷ್ಟೇ ಕೋಟಿ ಸಂಖ್ಯೆಯಲ್ಲಿ ಚಂದ್ರಾದಿಗಳೂ ಇದ್ದಾರೆ. ಬಿಸಿಯ ಜೊತೆಯಲ್ಲಿ ತಂಪು ಸೇರಿದಾಗ ಅನುಕೂಲ್ಯವಾದಂತಹ ಒಂದು ವಾತಾವರಣ. ಬೆಟ್ಟದೋಪಾದಿಯಲ್ಲಿ ಸತ್ತು ಬಿದ್ದಿರುವಂತಹ ರಕ್ಕಸರ ಹೆಣವನ್ನು ನೋಡಿದ್ರೆ ಈ ಮಾರಣ ಹೋಮವನ್ನು ಮಾಡಿದವಳು ಮತ್ತಾರು ಅಲ್ಲ ಇವಳೇ ಅಂತ ಅರ್ಥ ಆಗುತ್ತದೆ. ಹಾಗೆ ಅಂತ ಮತ್ತೊಮ್ಮೆ ಕಣ್ಣು ಮುಚ್ಚಿ ತೆರೆದು ನೋಡಿದೆವು ಅಂತಾದ್ರೆ ಭಾವಕಿಯಾಗಿ ಸ್ನೇಹ ಮುಖವನ್ನು ತೋರಿಸುತ್ತಿರುವಂತಹ ಇವಳ ಚಂದವಾದ ಸೌಂದರ್ಯ ಹೀಗೊಂದು ಕಗ್ಗೊಲೆಯನ್ನು ಮಾಡುವುದಕ್ಕೆ ಸಾಧ್ಯವೇ? ಹಾಗಾದರೆ ಎಲ್ಲವೂ ಆಗಿದ್ದಾಳೆ ಇವಳು ಎನ್ನುವುದರಲ್ಲಿ ಸಂದೇಹ ಇಲ್ಲ. ಆಕಾಶದಿಂದ ಇಳಿದು ಬಂದಂತಹ ಚಿನ್ನದ ಉಯ್ಯಾಲೆಯಲ್ಲಿ ತನ್ನ ತನುವಿನ ಭಾರವನ್ನು ಇಳುಹಿ ಗಾನವಿಧಾನ ವರ್ತುಲಾಕಾರಗಳಿಂದ ಸುಶ್ರಾವ್ಯವಾದ ಸಂಗೀತ ಸುಧೆಯನ್ನು ಹರಿಸುತ್ತಾ ಬ್ರಹ್ಮಾಂಡ ನಾಯಕಿ ತಾನು ದೇವಿ ಇದ್ದೇನೆ, ಲೋಕಕ್ಕೆ ತನ್ನದಾದಂತಹ ಮಹತ್ತೆಯನ್ನು ತೋರಿಸುವುದಕ್ಕೆ ಬಂದಿದ್ದೇನೆ ಅಂತ ತೋರಿಸ್ತಾ ಇದ್ದಾಳೆ. ಚಂಡಮುಂಡರ ನಡೆ ನನ್ನದ್ದಲ್ಲ, ಧೂಮ್ರಾಕ್ಷರ ಹಾಗೆ ನನ್ನ ಬದುಕಲ್ಲ, ಸುಗ್ರೀವನ ಹಾಗೆ ಹೇಳಿಯಲ್ಲ ನಾನು. ಇವಳ ಬಗ್ಗೆ ಸಾಕಷ್ಟು ತಿಳಿದೆ ನಾನು. ಸ್ತೋತ್ರ ಮಾತ್ರಕ್ಕೆ ಸಂತುಷ್ಟಿಯಾಗುವಳಂತೆ. ಭಕ್ತಿಯ ರಸದಿಂದ ಇವಳನ್ನು ಪೂಜಿಸಿದ್ರೆ ಇವಳು ಒಲಿಯುತ್ತಾಳಂತೆ. ಭಕ್ತಜನ ಸುರದೇವವಾದಂತಹ ಇವಳನ್ನು ಪ್ರಾರ್ಥಿಸಬೇಕಲ್ಲ. ಶಂಕಾರಿ ಚಾಪಚರ ಭಿನ್ನಕರಾಂ ತ್ರಿನೇತಾಂ ದಿಗ್ಬೇತರಾಂ ಶುಕಲಯಾ ವಿಲಸತ್ಕಿರೀಟಾಂ ಸಿಂಹಸ್ಥಿತಾಂ ಸಸುರ ಸಿದ್ಧಲತಾಂ ಚದುರ್ಗಾಂ ದುರಾಂ ದುರಿತವರ್ಗಹರಾಂ ನಮಾಮಿ. ನಿನ್ನ ಪದಮೂಲಗಳನ್ನು ಪ್ರಾರ್ಥನೆ ಇದೆ.
ಅರ್ಪಿಸುತ್ತಾ ಇರುವ ರಕ್ತಬೀಜವಂತ ತಾಯಿ. ಸರಿ. ನಿನ್ನ ಸುದ್ದಿಯನ್ನು ಕೇಳಿದಂತಹ ನಮ್ಮೊಡೆಯ ಕರೆತರುವುದಕ್ಕಾಗಿ ನನ್ನ ಇಲ್ಲಿವರೆಗೆ ಕಳುಹಿಸಿದ್ದಾನೆ. ಬಂಗಾರದ ಬೇಂಡೆ ಸಿದ್ಧವಾಗಿದೆ. ನೀ ಏರಿ ಒಲಿದು ನಲಿದು ಕುಳಿತು ಇಂತಾದ್ರೆ ಮಹಾಸೇನಾನಿಯಾದ ನಾನೇ ಹೆಸರು ಕೊಟ್ಟು ನಿನ್ನನ್ನು ಶೋಡಿತಕ್ಕೆ ಕೊಂಡೊಯ್ತೇನಮ್ಮ. ಬರ್ತೀಯಾ ತಾಯಿ? ರಕ್ತ ಬೀಜ ಭಕ್ತಿಯ ಹೊಳೆ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದ್ದೇನೆ. ನಿನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಿದ ಬಳಿಕ ನಿನ್ನ ಕೋರಿಕೆಯನ್ನು ಇಲ್ಲ ಅಂತ ಹೇಳುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಆದ್ರೆ ಒಂದು ಬರಬಹುದಿತ್ತು. ಬರುವಂತಹ ನನ್ನ ಜೀವನದ ಭದ್ರತೆ ಏನು ಅಂತ ಬೇಕಲ್ಲ? ಭದ್ರತೆ? ಹೌದು. ಅನುರೂಪನಾದಂತಹ ವರನಿದ್ದಾನೆ. ರೂಪಜಿತ ಕಾಮನಾಗಿ ಭೀಮ ಪರಾಕ್ರಮೆಯಾಗಿ ನಿನ್ನ ಕೈ ಹಿಡಿಯುವುದಕ್ಕೆ ಒಬ್ಬ ಗಂಡು ಸಿದ್ಧನಾಗಿದ್ದಾನಮ್ಮ. ಯಾರವ? ಪುರಂಧರನಾಗಿರುವಂತಹ ಶುಂಭಗರೆಯಮ್ಮ. ಶುಂಭನ? ಅಮ್ಮ, ಏನು ಲೋಕದಲ್ಲಿ ಗಂಟಲ ಪಸೆ ಆರಿದವರೆಲ್ಲ ಶುಂಭ ಅಂತ ಹೇಳಿದ್ರೆ ಬಾಯಾರಿಕೆ ಹೋಯಿತು ಅಂತ ಹೇಳುವ ಕಾಲ ಇದು. ಮುತ್ತು ರತ್ನಾದಿಗಳು ಬೇಕು ಅಂತ ಹಂಬಲಿಸುವವನಾದರೂ ಶುಂಭನ ಹೆಸರನ್ನು ಹೇಳಿದ್ರೆ ಸಿಕ್ಕಿತು ಅಂತ ಕಾಲ ಕಳೆಯುತ್ತಾನೆ. ಅಂತವನ ಹೆಸರು ಹೇಳಿದ್ರೆ ನಿನ್ನ ಮುಖ ಕಪ್ಪಿಡ್ತದೆ, ಜುಗುಪ್ಸೆ ಕಾಣಿಸ್ತದೆ. ಯಾಕಮ್ಮ ಅಷ್ಟು ನಿರ್ಲಕ್ಷ್ಯ? ಅವನ ಹೆಸರು ಕೇಳಿ ಕೇಳಿದು ಹಳಸಿ ಹೋಗಿದೆ. ಯಾಕೆ? ರಕ್ತ ಬೀಜ ಯಾವುದೇ ಹೆಣ್ಣಾದ್ರೂ ಬಯಸುವುದು ಏನನ್ನು ಮದುವೆಯಾಗುವಂತಹ ಪೂರ್ವದಲ್ಲಿ ಏನು? ತಾನು ಕೈ ಹಿಡಿಯುವಂತಹ ಹುಡುಗನಾಗಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು, ವೀರವಂತನಾಗಿರ್ಬೇಕು. ಸರಿ. ಹೆಚ್ಚಾಗಿ ತಾನು ಹೇಳಿದ ಹಾಗೆ ಕೇಳುವವನಾಗಿರ್ಬೇಕು ಅಂತ. ಏನು ಕೇಳಲಿಲ್ಲ ಶುಂಭ? ನಾನು ಕೇಳಿದಂತಹ ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಯಾವುದಮ್ಮ? ನಾನು ಕೇಳಿದಂತಹ ಮೊದಲ ಮಾತನ್ನೇ ಈಡೇರಿಸಲಿಲ್ಲ. ಹೇಗದು? ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಏನು? ಬಾಲ್ಯದಲ್ಲಿ ಪಣವನ್ನು ಕೈದವಳು ನಾನು. ಯಾರಾತನು ಕತ್ತಿ ಕಾಳಗದಲ್ಲಿ ನನ್ನನ್ನು ಗೆಲ್ಲುತ್ತಾನೋ ಅಂತವನನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ ಅದನ್ನು ಕೇಳಿ ಶುಂಭ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ? ಅಮ್ಮ, ನೀನು ಮಧುವಾಗಿ ಬರ್ತಿ ಅಂತ ಇದ್ರೆ ನಿನ್ನಲ್ಲೆಲ್ಲ ಕಾಳಗವ. ಅವ ನಿನ್ನನ್ನು ಸೋಲಿಸುವುದ? ಅವ ಅಷ್ಟು ಸಣ್ಣ ಜನವ. ವೃತ್ಯರನ್ನು ನಿನ್ನಲ್ಲಿಗೆ ಕಳಿಸಿದ್ದಾರೆ. ಅವರ ಶಕ್ತಿ ಸಾಹಸಗಳನ್ನು ಅವರು ತೋರಿಸಿದ್ದಾರೆ. ಬಂದವರು ಯಾರಾದ್ರೂ ಉಳಿದಿದ್ದಾರೆ ಹೇಳು? ಉಳಿಯದೇ ಇದ್ರು ಜನವೂ ಪೂರ್ತಿ ಮುಗಿಯಲಿಲ್ಲಮ್ಮ, ಇನ್ನೂ ಉಂಟು ಅವನ ಪಕ್ಷದಲ್ಲಿ. ನೀನು ಬಂದಿರುವುದು ಯಾಕೆ ಹೇಳು? ನಿಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ. ಹೌದು ತಾನೇ? ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ. ಹೇಗಮ್ಮ? ರಕ್ತ ಬೀಜ ನನ್ನಲ್ಲಿ ಕಾಳಗವನ್ನು ಮಾಡಿ ನೀನು ಗೆದ್ದೆ ಅಂತಾದ್ರೆ ಆಮೇಲೆ ಏನು ಮಾಡ್ತಿ? ಶುಂಭನಿಗೆ ಒಪ್ಪಿಸುವುದು. ಅದೇ ತಪ್ಪು ಅಂತ ಹೇಳುವುದು. ಯಾಕೆ? ನಾನು ಬಯಸಿದ್ದು ಮೂರು ಲೋಕದ ಗಂಡನನ್ನು, ನಿರ್ವೀರ್ಯನನ್ನಲ್ಲ, ಷಂಡನನ್ನಲ್ಲ. ಹಾಗಾಗಿ ಹೇಳುತ್ತಾ ಇದ್ದೆ, ಒಬ್ಬೊಬ್ಬರನ್ನು ಕಳಿಸಿದಂತಹ ಆ ಶುಂಭ ಒಬ್ಬ ರಣ ಹೇಳಿ ಅವನ ಮಾತನ್ನು ಕೇಳಿರುವ ಬಂದಿರುವಂತಹ ನಿನ್ನ ಪ್ರಕಾಶ ಇಷ್ಟು ಅಂತ ನೋಡಬೇಕು.
ಮಹೇಶ್ವರಿ, ಇಂದ್ರಾಣಿ ಎನ್ನುವಂತಹ ಸಪ್ತ ಮಾತೃಕೆಗಳನ್ನು ಸದಲು ಶಾಲಿತ ಜನಪದರ ಸೌಖ್ಯವನ್ನು ವೆಚ್ಚ ಕೋಟಿ 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 ಸಂಖ್ಯೆಯಲ್ಲಿ ಏನಾಯ್ತು ಏನಾಯ್ತು? ಕಳೆದ ಬಿದ್ದ ಪೆಟ್ಟಿನಲ್ಲಿ ಹೌದು. ಸಣ್ಣ ಹುಳ ಹಾರಿದೆ. ಹೌದಾ? ಅದು ಎಲ್ಲಿಂದ? ಇಂದ್ರಾಣಿ. ಅವಳ ಸೊಂಟದಿಂದ. ಅವಳ ಸೊಂಟದಲ್ಲಿ ಮಾತ್ರ ಇಂದ್ರಾಣಿ ಪಡೆದ ವಜ್ರಾಯುಧದಿಂದ ಹಣೆಯನ್ನು ಇಬ್ಬಾಗ ಮಾಡಿದ್ದಾಳೆ. ನನ್ನ ರಕ್ತವಿದ್ರೆ ಬಿದ್ದ ಮೇಲೆ ರಕ್ತಬೀಜ ಏನು? ನಮ್ಮಲ್ಲಿ ರಕ್ತಬೀಜ ಎತ್ತಿದ್ದಾರೆ ಗೊತ್ತುಂಟ? ವರ ಉಂಟಲ್ವಾ? ಹಣೆಯ ರಕ್ತವನ್ನು ಧರಿಸುತ್ತಾನೆ. ಒಬ್ಬರಲ್ಲ, ಇಬ್ಬರಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾದಿಗಳು ಯಾರು ಮನೆಯಲ್ಲಿರಬೇಕು, ಯಾರು ಬದುಕು ಉಳಿಯಬಾರದು. ಅದಕ್ಕೆ ಬೇಕಾಗಿ ನಾಳೆಗೆನ್ನೇ ಹೊರತಾಗಿ ರಕ್ತೇಶ್ವರಿ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.